ಕರಾವಳಿ ಜಿಲ್ಲೆಯಲ್ಲಿ ಕರಿ ಸೋಮವಾರ ನಡೆದಿನ ಸ್ಥಳೀಯಾಡಳಿತ ಚುನಾವಣೆಡು ಭಾರತೀಯ ಜನತಾ ಪಾರ್ಟಿ ಮಲ್ಲ ಸಾಧನೆ ಮಲ್ದಿದ್ದು ಕೋಟೆಕಾರ್ ಬೊಕ್ಕ ವಿಟ್ಲ ಪಟ್ಟಣ ಪಂಚಾಯತ್ ಅಂಚನೆ ಕಾಪು ಪುರಸಭೆಟ್ಟು ಸ್ಪಷ್ಟ ಬಹುಮತಡು ಅಧಿಕಾರದ ಗದ್ದುಗೆನ್ ಪತ್ತುನಿಟ್ಟು ಗೆಲ್ಮನೆ ತಿಕ್ಕದಂಡು ಕೋಟೆಕಾರ್ ಪಟ್ಟಣ ಪಂಚಾಯತ್ ಕರಿ ಸರ್ತಿಲ 11 ಸ್ಥಾನಲೆನ್ ಗೆಂದದಿತ್ತಂಡ ಈ ಸರ್ತಿಲ 17 ಸ್ಥಾನಲದ ಪೈಕಿಡು 11 ಸ್ಥಾನಲೆನ್ ಗೆಂದದು ಎಡ್ಡೆ ಸಾಧನೆ ಮಲ್ದದಂಡು ಕಾಂಗ್ರೆಸ್ ಕರಿ ಸರ್ತಿ 4 ಸ್ಥಾನಲೆನ್ ಪಡೆದಿತ್ತಂಡ ಈ ಸರ್ತಿಲ 4 ಸ್ಥಾನಲೆನ್ ಓರಿತದಂಡು ಎಸ್ಡಿಪಿಐ ಕರಿ ಸರ್ತಿಲಕನೆ ಈ ಸರ್ತಿಲ 1 ಸ್ಥಾನಡ್ ಗೆಂದದಿತ್ತಂಡ ಪಕ್ಷೇತರ ಅಭ್ಯರ್ಥಿಯಾದ ಕಲೋಟಿತ್ತಿನ ಮಡ್ಯಾರ್ ಹರೀಶ್ ರಾವ್ರೆಗ್ ಗೆಲ್ಮನೆ ತಿಕ್ಕದಂಡು ಕರಿ ಸರ್ತಿ 1 ಸ್ಥಾನಡ್ ಗೆಂದದಿತ್ತಿನ ಸಿಪಿಐಎಂ ಈ ಸರ್ತಿ ತನ್ನ ಇತ್ತಿನ ಸ್ಥಾನಲ್ಲ ಕಳೆ ಒಂದು ಶೂನ್ಯ ಸಾಧನೆ ಮಲ್ತದಂಡು ಗುರುವಾರ ಕಾಂಡಿರ್ದಿಂಚ ಫಲಿತಾಂಶ ಕಾತುಕುಲ್ದಿತ್ತಿನ ರಾಜಕೀಯ ಪಕ್ಷದ ಕಾರ್ಯಕರ್ತರು ಫಲಿತಾಂಶ ಬತ್ತಿಲ್ಲಕನೆ ತಂಕ್ಲಿನ ಅಭ್ಯರ್ಥಿಲೆಗ್ ಜಯಕಾರ ಪಾರ್ದು ಪಕ್ಷದ ಬಾವುಟಲೆನ್ ರಾಪ ಒಂದು ಖುಷಿನ್ ಪಟ್ಟೊಂದಿನ ದೃಶ್ಯಲು ತೋಚಿತು ಬತ್ತಂಡು कटेल जी के बसवराज बम्माई जी के सुदर्शन जी के चंद्रास पंडित ताऊस के बोलो भारत माता के पंडित ताऊस के संतोष मुलेर के सतीश कुंपला के रविंद्र संगीत के गणेश के बीजेपी जय बीजेपी ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧಿಕಾರದ ಗದ್ದುಗೆಯನ್ನು ಓಡ್ತೊನ್ನ ಖುಷಿನ್ ಬಿಜೆಪಿ ಪ್ರಮುಖರು ಇಂಚಪಟ್ಟೊಂಡರು ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸತೀಶ್ ಕುಂಪಲ ಸೋಮೇಶ್ವರ ಪುರಸಭೆತ ಮಾಜಿ ಅಧ್ಯಕ್ಷರು ರಾಜೇಶ್ ಹುಚ್ಚಲ್ ಪಕ್ಷ ಗೆಲ್ತಿನ ಖುಷಿನ್ ಪೊಸಕುರಲ್ದೊಟ್ಟಿಗೆ ಪಟ್ಟೊಂಡರು ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿನ ದಿನ ಅಭೂತಪೂರ್ವವಾದ ದಿನ. ಕೋಟೆಕಾರ್ನಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ಜನಮನ್ನಣೆಯನ್ನು ಕೊಡುವಂಥದ್ದು ನಾವು ಕಳೆದ ಸುಮಾರು ವರ್ಷಗಳಿಂದ ನೋಡಿದ್ದೇವೆ. ಇವತ್ತು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಜನರು ಮತದಾನ ಮಾಡುವ ಮುಖಾಂತರ ಅಧಿಕಾರವನ್ನು ನೀಡುವ ಮುಖಾಂತರ ಬಿಜೆಪಿಯ ಮೇಲೆ ಭರವಸೆಯನ್ನು ಇಟ್ಟಿದ್ದಾರೆ. ಎಲ್ಲ ಮತದಾರ ಬಾಂಧವರಿಗೆ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಗೆದ್ದಂಥ ಸಮರ್ಥ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪರ ಮತ್ತು ಜನಸಾಮಾನ್ಯರ ಬೇಡಿಕೆಗೆ ಅನುಗುಣವಾಗಿ ಆಡಳಿತವನ್ನು ಖಂಡಿತವಾಗಿ ಮಾಡ್ತಾರೆ. ಗೆದ್ದಂಥ ಎಲ್ಲ ನಮ್ಮ ಆತ್ಮೀಯ ಅಭ್ಯರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪಟ್ಟಣ ಪಂಚಾಯತಿನಲ್ಲಿ ನಮ್ಮ ಎಲ್ಲ ನಾಯಕರ ಪಕ್ಷದ ಕಾರ್ಯಕರ್ತ ಬಂಧುಗಳ ಮತದಾರ ಬಂಧುಗಳ ಒಂದು ಸಹಕಾರದಿಂದ ನಮ್ಮ ಏನು ನಾಯಕರು ಎಲ್ಲ ಕ್ಷೇತ್ರಗಳಿಗೆ ನಾವು ಏನು ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಇವತ್ತು ಮತದಾರ ಬಾಂಧವರ ಆಶೀರ್ವಾದದಿಂದ ಎಲ್ಲ ನಮ್ಮ ಅಭ್ಯರ್ಥಿಗಳು ಜಯಗಳಿಸುವುದರ ಮೂಲಕ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ತೆಕ್ಕಿಗೆ ಬಂದಿರುವಂಥದ್ದು ಇವತ್ತು ನಮಗೆ ಬಹಳ ಸಂಭ್ರಮದ ಈ ದಿವಸದಲ್ಲಿ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ನಾಯಕರು ನಮ್ಮ ಮತದಾರ ಬಂಧುಗಳು ಬಹಳ ಮುಖ್ಯವಾಗಿ ಕಾರ್ಯಕರ್ತ ಬಂಧುಗಳಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ವಿಜಯ ಅಭ್ಯರ್ಥಿಗಳಂಥ ಅಭ್ಯರ್ಥಿಗಳಿಗೆ ನಾನು ಆರ್ಥಿಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಬರತಕ್ಕಂಥ ದಿನಗಳಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾದರಿ ಪಟ್ಟಣ ಪಂಚಾಯತಾಗಿ ಮಾಡುವಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಕೋಟೆಕಾರ್ ಪಟ್ಟಣ ಪಂಚಾಯತ್ನ 14ನೇ ವಾರ್ಡ್ ಬಹು ನಿರೀಕ್ಷೆಯಲ್ಲಿದ್ದ ವಾರ್ಡ್. ಕಳೆದ ಬಾರಿ 57 ಓಟಿಗೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಗಳಿಸಿದೆ. ಈ ಸಲ ನಮ್ಮ ನಿರೀಕ್ಷೆ ಇತ್ತು 100ಕ್ಕಿಂತ ಮೇಲೆ ನಾವು ವಿನ್ ಆಗ್ತೇವೆ ಅಂತೇಳಿ. ಆದರೂ ಕೂಡ ನಾವು 198 ಮತಗಳಿಂದ ವಿನ್ ಆಗಿದ್ದೇವೆ. ಆ ವಾರ್ಡಿನ ಎಲ್ಲ ಪ್ರಮುಖರು, ಕಾರ್ಯಕರ್ತರು, ಆ ವಾರ್ಡ್ನ ಎಲ್ಲ ಮತದಾರರಿಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ. ಕಾಂಗ್ರೆಸ್ ಮುಖಂಡರು ಫಿರೋಜ್ ಮಲಾರ್, ಅಜ್ಜಿನಡ್ಕ ವಾರ್ಡ್ದ ಅಭ್ಯರ್ಥಿ ಅಹಮದ್ ಅಜ್ಜಿನಡ್ಕ, ಜಮಾಲ್ ಅಜ್ಜಿನಡ್ಕ ಪಾತಿರ್ದು ಕಾಂಗ್ರೆಸ್ ಸಾಧನದ ಬಗೆಟು ಖುಷಿ ಪಟ್ಟೊಂಡರು. ಸರಿಸುಮಾರು 17 ವಾರ್ಡಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 4 ಸದಸ್ಯರುಗಳನ್ನು ನಾವು ಪಡೆದಿದ್ದೇವೆ. ನಾವು 4 ಸದಸ್ಯರುಗಳು ನಮಗೆ ವಿಜಯಶಾಲಿ ಆಗಿದ್ದಾರೆ. ಒಂದು ನಮ್ಮ 8ನೇ ವಾರ್ಡ್, ಮತ್ತೊಂದು 16ನೇ ವಾರ್ಡ್, ಮತ್ತೊಂದು 17ನೇ ವಾರ್ಡ್, ಮತ್ತೊಂದು 12ನೇ ವಾರ್ಡ್. ನಮ್ಮ ಅಜ್ಜಿನಡ್ಕ ಅಹಮದ್ ಅವರು ಮತ್ತು MLA ಬಾವ ಅವರ ಪತ್ನಿ, ಇನ್ನೊಂದು ನಮ್ಮ ಇಸಾಕ್ರವರು, ಇನ್ನೊಂದು ಪುಷ್ಟಿ ಮಹಮ್ಮದ್ ಅವರ ನಾದ್ನಿ ಆದಂಥ ಆಯಿಷಾ ಅವರು. ಈ ಒಂದು 4 ಜನ ನಮಗೆ ಇವತ್ತು ಆಯ್ಕೆಯಾಗಿದ್ದಾರೆ ಪಟ್ಟಣ ಪಂಚಾಯತಿಗೆ. ನಾವು ಇವತ್ತು ಪಣೀರ್ ಎಂಬ ಒಂದು ವಾರ್ಡಿನಲ್ಲಿ ಕೇವಲ 3 ಮತಗಳಿಂದ ನಾವು ಸೋಲನ್ನು ಅನುಭವಿಸಿದ್ದೇವೆ. ಆದರೂ ಕೂಡ ನಮಗೆ ಸಂತೋಷ ಇದೆ. ಅಜ್ಜಿನಡ್ಕ ಎಂಬ ಪ್ರದೇಶದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಒಂದು ಊರದು ಇರ್ಷಾದ ಅಜ್ಜಿನಡ್ಕ ಅಂತೇಳಿ. ಅವರ ಒಂದು ಬಲಿಷ್ಠವಾದಂಥ ಕೋಟೆ ಅಂತ ಹೇಳ್ಬೋದು ಅಜ್ಜಿನಡ್ಕ SDP ಪಕ್ಷದ. ಆ ಒಂದು SDP ಪಕ್ಷದ ಬಲಿಷ್ಠ ಕೋಟೆಯನ್ನು ನಮ್ಮ ಯುವಕರು ಮತ್ತು ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರಾಗಿರಲಿ, ಎಲ್ಲ ಹಿರಿಯ ಕಾಂಗ್ರೆಸ್ಸಿಗರು ಸೇರಿ ಅಜ್ಜಿನಡ್ಕ ಒಂದು ಪ್ರದೇಶದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಊರಾದರೂ ಕೂಡ ನಮ್ಮ ಅಹಮದ್ ಅವರ ನಾಯಕತ್ವದಲ್ಲಿ ಅವರು ವಿಜಯಶಾಲಿ ಆಗಿದ್ದಾರೆ. ಅದು ಕೂಡ 54 ಮತಗಳಿಂದ ವಿಜಯಿಯಾಗಿದ್ದು, 58 ಮತಗಳಿಂದ ವಿಜಯ ಆಗಿದ್ದು ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಭಾಳಷ್ಟು ಹೆಮ್ಮೆಯಾಗಿದೆ, ಭಾಳಷ್ಟು ಸಂತೋಷ ಆಗಿದೆ. ಅದರೊಟ್ಟಿಗೆ ಎಲ್ಲ ನಮ್ಮ ನಾವೇನು ಸೋಲನ್ನು ಅನುಭವಿಸಿದ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಆದರೂ ಕೂಡ ನಾವು ಯಾವುದೇ ಒಂದು ವಿಚಾರದಲ್ಲಿ ನಾವು ಜಾಸ್ತಿ ತಲೆಗೆಡಿಸ್ಲಿಕ್ಕೆ ಹೋಗಲಿಲ್ಲ. ಕೆಲವು ಕಡೆ ಕೆಲವೊಂದು ವಿಚಾರದಲ್ಲಿ ನಮ್ಗೆ ಕೊರತೆ ಆಗಿದೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ. ಆದರೂ ಕೂಡ ಆ ಸಮಯದಲ್ಲಿ ಶಾಸಕರು ನಮ್ಮ ಊರಿಗೆ ಜಾಸ್ತಿ ಬರಲಿಕ್ಕೆ ಆಗಲಿಲ್ಲ. ಕೋಟೆಗಾರಿಗೆ ಅವರ ಅಧಿವೇಶನದ ಕಾರಣದಲ್ಲಿ ಸ್ವಲ್ಪ ಅವರು ಬ್ಯುಸಿಯಾಗಿದ್ದರೂ ಕೂಡ ಸ್ವಲ್ಪ ಸಮಯದಲ್ಲಿ ಅವರಿಗೆ ಬರಲಿಕ್ಕೆ ಆಗಿತ್ತು. ಆದರೂ ಕೂಡ ನನ್ನ ಒಂದು ಸ್ವಂತ ಅನುಭವ ಹೇಳುವುದಾದರೆ, ನಮ್ಮ ಶಾಸಕರಿಗೆ ಅಧಿವೇಶನದ ಕಾರಣದಿಂದ ಭಾಳಷ್ಟು ಭೇಟಿ ನೀಡಲಿಕ್ಕೆ, ಭಾಳಷ್ಟು ಪ್ರದೇಶಕ್ಕೆ ಭೇಟಿ ನೀಡಲಿಕ್ಕೆ ಕಷ್ಟಕರವಾಗಿದೆ. ಆದರೂ ಕೂಡ ಈ ಒಂದು ಫಲಿತಾಂಶ ನಮಗೆ ಸಂತೋಷ ತಂದಿದೆ. ಯಾಕಂತ ಹೇಳಿದರೆ ಕಳೆದ ಬಾರಿ ಕೂಡ ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ 4 ಸದಸ್ಯರನ್ನು ಒಳಗೊಂಡಿತ್ತು. ಈ ಬಾರಿ ಕೂಡ 4 ಜನ ಇದ್ದಾರೆ. ನಮಗೆ ಭರವಸೆ ಇದೆ, ಅದು ಕೋಟೆಕಾರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 4 ಜನ ಒಂದು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಇವರು ಯುವಕರಾಗಿದ್ದಾರೆ. ನಮ್ಮ ಬಾವ ಅವರ ಮಿಸಸ್ ಆಗಿರಲಿ, ಅಥವಾ ಪುಷ್ಟಿ ಮಹಮ್ಮದ್ ಅವರ ಮೈದಿನಿ ಆಗಿರಲಿ, ಮತ್ತು ನಮ್ಮ ಇಸಾಕ್ ಆಗಿರಲಿ. ಇಸಾಕ್ ಒಬ್ಬ ಯುವ ನಾಯಕ. ನಾನು ಅವರ ಬಗ್ಗೆ ಭಾಳಷ್ಟು ಹೆಮ್ಮೆ ಇದೆ. ಅವರು ಚುನಾವಣೆ ಸ್ಪರ್ಧೆ ಮಾಡುವಾಗ ಕೂಡ ನನಗೆ ಒಂದು ಭರವಸೆ ಇತ್ತು, ಇಸಾಕ್ ಅವರು ವಿಜಯಗೊಳಿಸ್ತಾರಂತೇಳಿ. ಅಷ್ಟೊಂದು ನಗುಮುಖದ ನಾಯಕ. ನನಗೊಂದು ಭರವಸೆ ಇದೆ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಥವಾ ವಿರೋಧ ಪಕ್ಷಕರಾಗಿ ಅಹಮದ್ ಮತ್ತು ಇಸಾಕ್ ಮತ್ತು ಅವರು ಇನ್ನಿಬ್ಬರು ಮಹಿಳೆಯರು ಖಂಡಿತವಾಗಿಯೂ ಕೂಡ ಕೋಟೆಕಾರಿನ ಸರ್ವಧರ್ಮದ ಜನರ ಬಗ್ಗೆ, ಸರ್ವಧರ್ಮದವರ ಒಂದು ಬೇಡಿಕೆಯ ಬಗ್ಗೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಅವರು ಹೋರಾಟ ಮಾಡಿ ಪಟ್ಟಣ ಪಂಚಾಯತಿಯಲ್ಲಿ ಅದರ ಅಭಿವೃದ್ಧಿಗೆ, ನಾವು ಸೋಲನ್ನು ಅನುಭವಿಸಿದರೂ ಕೂಡ ಯಾವುದೇ ವಾರ್ಡಲ್ಲಿ ಸಣ್ಣ ಸಣ್ಣ ಒಂದು ಮತಗಳಿಂದ ಸೋಲನ್ನು ಅನುಭವಿಸಿದರೂ ಕೂಡ ಆ ಒಂದು ವಾರ್ಡಿನ ಅಭಿವೃದ್ಧಿಗೆ ನಮ್ಮ 4 ಮಂದಿ ಸದಸ್ಯರು ಕೂಡ ಸೇರಿ ಎಲ್ಲ ವಾರ್ಡಿಗೆ, ನಾವು ಸೋಲನ್ನು ಅನುಭವಿಸಿದರೂ ಕೂಡ ಆ ವಾರ್ಡಿನ ಒಂದು ಅಭಿವೃದ್ಧಿಗೆ ನಮ್ಮ 4 ಮಂದಿ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಹಲವು ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಮತ್ತೊಮ್ಮೆ ನಾನು ಆ 4 ಮಂದಿ, ನಮ್ಮ ಇಸಾಕ್ ಆಗಿರ್ಬೋದು, ಅಹಮದ್ ಆಗಿರ್ಬೋದು, ನಮ್ಮ ಬಾವ ಅವರ ಪತ್ನಿ ಆಗಿರ್ಬೋದು, ಅಥವಾ ಪುಷ್ಟಿ ಮಹಮ್ಮದ್ ಅವರ ಮೈದಿನ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ನಮ್ಮ 4 ಮಂದಿ ವಿಜಯಶಾಲಿಯಾದಂಥ ನಮ್ಮ ಅಭ್ಯರ್ಥಿಗಳಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಯುವ ಕಾಂಗ್ರೆಸ್ನ ಬ್ಲಾಕಿನ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೋಟೆಕಾರ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ 16ನೇ ವಾರ್ಡಿಂದ ನಾನು ಚುನಾಯಿತನಾಗಿದ್ದೇನೆ. ಕಳೆದ ಸಾರತಿ
ನಾನು 4 ಅವಧಿಯಲ್ಲಿ ಕೋಟೆಕಾರ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದೆ. ಕಳೆದ ಅವಧಿಯಲ್ಲಿ ಮಹಿಳಾ ಮೀಸಲಾತಿ ಇರುವುದರಿಂದ ಆ ವಾರ್ಡ್ STP ಅವರಿಗೆ ಹೋಗಿತ್ತು. ಕಳೆದ ಸರ್ತಿ STPಯ ಆಡಳಿತದಿಂದ ಜನ ಬೇಸತ್ತು. ಈ ಸರ್ತಿ ನನ್ನನ್ನು ವಿಜಯವನ್ನು ನನಗೆ ಮಾಡಿದ್ದಾರೆ. ಇದಕ್ಕೆಲ್ಲವೂ ಕಾರಣ ನಮ್ಮ ಊರಿನ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು, ಯುವ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಮತ್ತು ವೀಕ್ಷಕರು ಹಾಗೂ ಪ್ರಮುಖವಾಗಿ ನಮ್ಮ ಶಾಸಕರು 3 ಗಂಟೆ ಅವಧಿಯಲ್ಲಿ ನಮ್ಮಲ್ಲಿ ಬಹಳ ಮುತುವರ್ಜಿಯಿಂದ ಶ್ರಮವಹಿಸಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದ್ದೇವೆ. ಇದಕ್ಕೆ ನನ್ನ ವಿಜಯದ ಇದನ್ನು ನಾನು ನನ್ನ ಕಾರ್ಯಕರ್ತರ ಪಾಲಿಗೆ ವಹಿಸ್ತಾ ಇದ್ದೇನೆ. ಮತ್ತು ಮುಂದಕ್ಕೆ ನಾವು ಕೋಟೆಕಾರ ಪಟ್ಟಣ ಪಂಚಾಯಿತಿಯಲ್ಲಿ 17 ವಾರ್ಡ್ನಲ್ಲಿ ಕೇವಲ 4 ಮಂದಿ ಮಾತ್ರ ನಾವು ಆಯ್ಕೆಯಾಗಿದ್ದೇವೆ. ಅದರಲ್ಲಿ ನಾವು ಅದರೊಂದು ಪ್ರಬಲ ಪ್ರತಿಪಕ್ಷವಾಗಿ ನಾವು ಕಾರ್ಯನಿರ್ವಹಿಸಲು ನಾವು ಬದ್ಧರಾಗಿದ್ದೇವೆ. ಮತ್ತು ಊರಿನ ಎಲ್ಲ ಕೋಟೆಕಾರ ಪಟ್ಟಣ ಪಂಚಾಯಿತಿ ಎಲ್ಲ ಅಭಿವೃದ್ಧಿಗಳ ಬಗ್ಗೆ ಶಾಸಕರ ಸಹಕಾರದೊಂದಿಗೆ ನಾವು ಶ್ರಮವಹಿಸಿ ಕೆಲಸ ಮಾಡುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತಾ ಎಲ್ಲರಿಗೂ ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮುಕ್ತಾಯಗೊಳಿಸುತ್ತೇನೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ಅಹಮದ್ ಅಜ್ಜನಕರವರು ಬಹುಮತದಿಂದ ವಿಜಯಗೊಳಿಸಿದ್ದಾರೆ. ಇದಕ್ಕೆ ಕಾರಣ ಅಜ್ಜನಕ ವಾರ್ಡಿನ ಕಾರ್ಯಕರ್ತರು ಮತ್ತು ಮತದಾರರು. ಮೊದಲನೆಯಾಗಿ ಅಜ್ಜನಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಾನು ಅಭಿನಂದಿಸುತ್ತೇನೆ. ಕಾರಣ ಅವರ ಇಷ್ಟೊಂದು ಕೆಲಸ ಕಾರ್ಯಗಳು ಮತ್ತು ಅಪಪ್ರಚಾರಕ್ಕೆ ತಲೆಗೊಡದೆ ಜನರು ಪ್ರಜಾಪ್ರಭುತ್ವದ ಗೆಲುವನ್ನು ಮತ್ತು ಸೌಹಾರ್ದದ ಒಂದು ವಾತಾವರಣ ನಿರ್ಮಾಣವಾಗಲಿಕ್ಕೋಸ್ಕರ ಅಜ್ಜನಕದಲ್ಲಿ ಜನರು ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ಅಹಮದ್ ಅಜ್ಜನಕರವರಿಗೆ ಅವರ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಸಾಲಿ ಮಾಡಿದ್ದಾರೆ. ಅದಕ್ಕೋಸ್ಕರ 16ನೇ ವಾರ್ಡಿನ ಪ್ರತ್ಯೇಕವಾಗಿ ಎಲ್ಲ ಜನರಿಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ಭಾರಿಯಾಗಿದ್ದೇನೆ. ಮತದಾರರು ಒಂದು ಸೌಹಾರ್ದ ವಾತಾವರಣ ಬೇಕು ನಮಗೆ, ಅಲ್ಲಿ ನಮಗೆ ಶಾಂತಿಯುತವಾಗಿರಬೇಕು. ನಮ್ಮ 16ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಕುಂಠಿತವಾಗಿರೋದ್ರಿಂದ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಜನರು ಈ ಒಂದು ಬದಲಾವಣೆಯನ್ನು ಬಯಸಿದ್ದು ಖಂಡಿತ ಒಳ್ಳೆಯ ಸಂಗತಿ. ಅದಕ್ಕೋಸ್ಕರ ನಮ್ಮ ಶಾಸಕರು ನಮ್ಮ 16ನೇ ವಾರ್ಡಿಗೆ ಬಂದು ಅಲ್ಲಿ ನಮ್ಮ ಅಹಮದ್ ಅಜ್ಜನಕರ ಪರವಾಗಿ ಒಳ್ಳೆಯ ಒಂದು ಕೆಲಸಗಳು ಮಾಡಿದ್ದಾರೆ. ಶಾಸಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹೇಳಿ, ಮತ್ತು ನಮ್ಮದು ಇಸಾಕ್ ಕೂಡ ಒಂದು ಯುವ ಅಭ್ಯರ್ಥಿ, ಭಾರಿ ಅಪಪ್ರಚಾರ ಮಾಡಿದರು. ಆದರೂ ಕೂಡ ಯಾರು ಕೂಡ ಮತದಾರರು ಅಪಪ್ರಚಾರಕ್ಕೆ ಕಿವಿಗೊಡದೆ ಒಳ್ಳೆಯ ಯುವ ಅಭ್ಯರ್ಥಿ ಅವರನ್ನು ಎಲ್ಲರ ಮತದಾರರು ಜಯಶಾಲಿ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಅದೇ ರೀತಿ ಮತ ಬಾಂಧವರಿಗೂ ನಾನು ಒಂದೇ ವಾಕ್ಯದ್ದೇನೆ. ಶಾಸಕರಿಗೂ ಕೂಡ ಅಲ್ಲಿ ಕೂಡ ಶಾಸಕರು ಒಳ್ಳೆಯ ಒಂದು ಕೆಲಸ ಕಾರ್ಯ ಕೊಡೋ ಭರವಸೆಯಲ್ಲಿ ಮತದಾರರು ಜಯಶಾಲಿ ಮಾಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳು. ಬಿಜೆಪಿ ಅಭ್ಯರ್ಥಿ ದಿವ್ಯಾ ಸತೀಶ್ ಶೆಟ್ಟಿ, ಜಗದೀಶ್ ಕೊಂಡಾಣ ಬೊಕ್ಕ ಪಕ್ಷೇತರ ಅಭ್ಯರ್ಥಿ ಹರೀಶ್ ರಾವ್ ಪಾತಿರ್ತ್ ತಂಗ್ಲನ ಗೆಲ್ಮನಿಗೂ ಬೆಂದಿನ ಕಾರ್ಯಕರ್ತರಿಗೂ ಮತದಾರ ಬಂಧುಲಿಗೂ ಸೊಲ್ಮೆ ಸಂದಾಯ ಮಲ್ತೇರು. ಕೋಟೆಕಾರ ಪಟ್ಟಣ ಪಂಚಾಯತಿನ 11ನೇ ವಾರ್ಡಿನ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನನ್ನು ಇವತ್ತು ನನ್ನ ಅಲ್ಲಿನ ಮತದಾರ ಬಾಂಧವರು ಜಯಗಳಿಸಿದ್ದಾರೆ. ಇವರಿಗೆ ನಾನು ಮೊದಲ ಬಾರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ವಾರ್ಡಿದ್ದು 1058 ಮತ ಆಗಿತ್ತು. ಅದರಲ್ಲಿ 357 ಮತ ನನಗೆ ಚಲಾವಣೆ ಆಗಿದೆ. ಹೀಗೆ 29 ಮತಗಳಿಂದ ನನ್ನ ಸ್ನೇಹಿತರಾದ BJPಯ ಅಭ್ಯರ್ಥಿಯಾದ ವಿಶ್ವನಾಥ್ ನಾಡ ಕುಲಾಲ್ ಇವರಿಗಿಂತ 23 ಮತಗಳಿಂದ ಜಯಗಳಿಸಿದೆ. ಕೋಟೆಕಾರ ಪಟ್ಟಣ ಪಂಚಾಯತ್ನ 6ನೇ ವಾರ್ಡಿನಲ್ಲಿ BJPಯ ಅಭ್ಯರ್ಥಿಯಾಗಿ ನಿಂತು ಇಂದು ವಿಜಯಶಾಲಿಯಾಗಿದ್ದೇನೆ. ಪಕ್ಷದ ಹಿರಿಯರು ಹಾಗೂ ವಾರ್ಡಿನ ಎಲ್ಲ ನಮ್ಮ ಭಾಜಪದ ಕಾರ್ಯಕರ್ತರು ಒಳ್ಳೆಯ ಪರಿಶ್ರಮದಿಂದ ಇವತ್ತು ಅದರ ಫಲ ಸಿಕ್ಕಿದೆ. ಇನ್ನು ಮುಂದೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ವಾರ್ಡಿನಲ್ಲಿ ಮಾಡುತ್ತೇನೆ ಎಂದು ಈ ಮೂಲಕ ಹೇಳುತ್ತೇನೆ. 2ನೇ ಬಾರಿ ಪಟ್ಟಣ ಪಂಚಾಯಿತಿಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದೇನೆ. ಮೊದಲನೇ ಬಾರಿ 11ನೇ ವಾರ್ಡ್ ಹಾಗೆ ಈಗ 6ನೇ ವಾರ್ಡಿನಲ್ಲಿ.
ಕೋಟೆಕಾರ್ ಪಟ್ಟಣ ಪಂಚಾಯತ್ನ 14ನೇ ವಾರ್ಡ್ನ ಅಭ್ಯರ್ಥಿಯಾಗಿ ಜಗದೀಶ್ ಆದ ನಾನು ಈ ಸಾರಿ 188 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತೇನೆ. ಈ ಬಾರಿ ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ನಿರೀಕ್ಷೆಯಂತೆ 17 ವಾರ್ಡ್ಗಳಲ್ಲಿ 11 ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯು ಜಯಗಳಿಸಿದೆ. ಈ ಒಂದು ಸಂದರ್ಭದಲ್ಲಿ ಈ ಗೆಲುವನ್ನು ಕಾರ್ಯಕರ್ತರ ಗೆಲುವಾಗಿ ಸಂಭ್ರಮಿಸಲು ನಾನು ಇಚ್ಛೆಪಡ್ತೇನೆ. ಯಾಕೆಂದರೆ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಬಹು ನಿರೀಕ್ಷೆಯಂತೆ ಅತ್ಯಂತ ಅಧಿಕ ಮತಗಳ ಅಂತರದಿಂದ ಜಯವನ್ನು ಗಳಿಸಿದ್ದೇನೆ. ಎಲ್ಲ ಮತದಾರ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಚುನಾವಣೆಯಲ್ಲಿ ನನಗೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಹಿತೈಷಿಗಳಿಗೂ ಬಂಧುಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕರಿಸರ್ತಿ ಅಜ್ಜಿನರ್ಕ ವಾರ್ಡ್ ಎಸ್ಟಿಪಿಐ ಪಾಲಾದಿತ್ತಂಡ ಈ ಸರ್ತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ಕೊಳಂಗೆರೆ ಅಜ್ಜಿನರ್ಕ ವಾರ್ಡ್ದ ಉಸ್ತುವಾರಿಯಾದ ಪೆರಪ್ಪ ಕಾಂಗ್ರೆಸ್ ಬಾವುಡನ ರಾಪಾವನೆಟ್ಟು ಮಲ್ಲ ಜವಾಬ್ದಾರಿ ಕೆಡಿತ್ತೇರು. ಬಿಜೆಪಿ ಗೆಂದಿನ ಅಭ್ಯರ್ಥಿಗಳ ವಿವರ ಇಂಚವುಂಡು. ವಾರ್ಡ್ ಒಂಜಿ ಅಡ್ಕ ಕಾಳಿಕಾಂಬೋಡು ರಾಘವಗಟ್ಟಿ, ಕನೀರ್ತೋಟ 2ನೇ ವಾರ್ಡ್ ಭವಾನಿ ದೇವದಾಸ್, 3ನೇ ವಾರ್ಡ್ ಮಾಡೂರುಡು ಸುಜಿತ್ ಮಾಡೂರು, ವಾರ್ಡ್ ಸಂಖ್ಯೆ 4 ಬಲ್ಯೋಡು ಕಿರಣ್ ಕುಮಾರ್, ವಾರ್ಡ್ ಸಂಖ್ಯೆ 5 ಪ್ರವೀಣ್ ಬಗಂಬಿಲ, ವಾರ್ಡ್ ಆಜಿ ವೈದ್ಯನಾಥ ನಗರಡು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ವಾರ್ಡ್ ಸಂಖ್ಯೆ 7 ಸುಳ್ಳೆಂಜೀರ್ ಸಂಕೊಡಿಗೆಡು ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿಯರು 2ನೇ ಅವಧಿಗೆ ಆಯ್ಕೆಯಾದರು. ವಾರ್ಡ್ ಸಂಖ್ಯೆ 9 ಶಾರದಾ ನಗರಡು ಶ್ರೀಮತಿ ಅನಿತಾ, ವಾರ್ಡ್ ಸಂಖ್ಯೆ 10 ಕುಸಾಲ್ ನಗರಡು ಧೀರಜ್ ಕುಸಾಲ್ ನಗರ, ವಾರ್ಡ್ 14 ಮಿತ್ರನಗರಡು ಜಗದೀಶ್ ಕೊಂಡಾಣ, ವಾರ್ಡ್ 15 ಕೊಂಡಾನಡು ನವೀನ್ ಕೊಂಡಾನ ಗೆಂದಿದ್ದೇರು. ಒಟ್ಟು 4 ವಾರ್ಡ್ಲೆಡು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಮನೆ ತಿಕ್ಕದನು. 8ನೇ ವಾರ್ಡ್ ತಾರಿಪಡ್ಪುಡು ಇಜಾಕ್, 12ನೇ ವಾರ್ಡ್ ಜಲಾಲ್ ಬಾಗಡ್ ಆಯಿಷಾಡಿ, ಅಜ್ಜಿನಡ್ಕ 14ನೇ ವಾರ್ಡ್ ಅಹಮದ್ ಅಜ್ಜಿನಡ್ಕ, 17ನೇ ವಾರ್ಡ್ ಕೋಮರಂಗಲಡು ಜುಬೈದಾ ಆಯ್ಕೆಯಾತೇರು. ವಾರ್ಡ್ 11 ನಡಾರ್ ಮಡ್ಯಾರ್ ವಾರ್ಡ್ ಪಕ್ಷೇತರ ಅಭ್ಯರ್ಥಿಯಾದ ಒಂದು ದಿನ ಹರೀಶ್ ರಾವ್ರಿಗೆ ವಿಜಯಲಕ್ಷ್ಮಿ ಒಲಿದು ಬತ್ತಿದ್ದಂಡ. ವಾರ್ಡ್ ಸಂಖ್ಯೆ 13 ಪನೀರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ಸಫಿಯಾ ಅವತ್ ಎಸ್ಟಿಪಿಐದ ಸೆಲಿಮಾಬಿ ಹಸೀನಾ ಶಮೀರನ ಎದುರು 3 ಓಟದ ಅಂತರಡು ಸೋತೆರು. ಮುಲ್ಪ ಕಾಂಗ್ರೆಸ್ ಅಭ್ಯರ್ಥಿ ಸಫಿಯಾರಿಗೆ 226 ಓಟು ತಿಕ್ಕದಿತ್ತಂಡ ಗೆಂದಿನ ಎಸ್ಟಿಪಿಐ ಅಭ್ಯರ್ಥಿ ಸೆಲಿಮಾಬಿ ಹಸೀನಾರಿಗೆ 229 ಓಟು ತಿಕ್ಕದಿತ್ತಂಡ.